ಬೆಳವಣಿಗೆಯತ್ತ ಮುನ್ನುಗ್ಗುತ್ತಿರುವ ಸುರತ್ಕಲ್ ನಗರದಲ್ಲಿ ವಿನೂತನ ವಿನ್ಯಾಸ ಹೊಂದಿರುವ ವಸ್ತ್ರ ಮಳಿಗೆ ಕ್ಯೂಟ್ ಬೇಬಿ ಶುಭಾರಂಭಗೊಂಡಿದೆ. ಮಕ್ಕಳ ಉಡುಪುಗಳು ಒಂದೇ ಸೂರಿನಡಿ ಲಭ್ಯವಿದ್ದು ಅತ್ಯುತ್ತಮ ಗುಣಮಟ್ಟದ ವಸ್ತ್ರಗಳು ಕೈಗೆಟುಕುವ ದರದಲ್ಲಿ ಸಿಗಲಿದೆ. ದಿನದಿಂದ ದಿನಕ್ಕೆ ಸುರತ್ಕಲ್ ನಗರ ಬೆಳವಣಿಗೆಯತ್ತ ಸಾಗುತ್ತಿದೆ. ಅದಕ್ಕನುಗುಣವಾಗಿ ವಸ್ತ್ರ ಮಳಿಗೆಗಳು ಕೂಡ ಶುಭಾರಂಭಗೊಳ್ಳುತ್ತಿರುವುದು ಸಂತಸದ ವಿಚಾರ. ಇಮ್ರಾನ್, ಇಕ್ಬಾಲ್, ಸರ್ಫರಾಜ್ ಮಾಲಕತ್ವದ ಕ್ಯೂಟ್ ಬೇಬಿ ಬಟ್ಟೆ ಮಳಿಗೆ ಸುರತ್ಕಲ್ನಲ್ಲಿ ಶುಭಾರಂಭಗೊಂಡಿತು. ಸುರತ್ಕಲ್ನ HNGC ಐಕಾನ್ ಸಿಟಿ ಬಿಲ್ಡಿಂಗ್ನಲ್ಲಿ ನೂತನವಾದ ಕ್ಯೂಟ್ ಬೇಬಿ ವಸ್ತ್ರ ಮಳಿಗೆ ಶುಭಾರಂಭಗೊಂಡಿತ್ತು. ನೂತನ ಮಳಿಗೆಗೆ ಟಿ ಮೊಹಮ್ಮದ್ ಮತ್ತು ಮರಿಯಮ್ಮ ಅವರು ದುವಾ ನೆರವೇರಿಸಿ ಆಶೀರ್ವದಿಸಿದ್ರು. ಈ ಸಂದರ್ಭದಲ್ಲಿ ಸೊಹೇಬ್ ಮತ್ತು ಶಾಹಿಲ್ ಅವರು ಕಿರಾತ್ ಪಠಿಸಿದ್ರು. ಇದೇ ವೇಳೆ ನೂತನ ಮಳಿಗೆಗೆ ಆಗಮಿಸಿದ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ಮಾತನಾಡಿ, ಸುರತ್ಕಲ್ನಲ್ಲಿ ಮಕ್ಕಳ ಉಡುಪುಗಳು ಸಿಗುವ ಕ್ಯೂಟ್ ಬೇಬಿ ಬಟ್ಟೆ ಮಳಿಗೆ ಉದ್ಘಾಟನೆಗೊಂಡಿದೆ. ಗ್ರಾಹಕರು ಇದರ ಸದುಪಯೋಗವನ್ನ ಪಡೆದುಕೊಳ್ಳಿ ಎಂದು ಹೇಳಿ ಶುಭ ಹಾರೈಸಿದ್ರು. ಸುರತ್ಕಲ್ನ ಹೃದಯ ಭಾಗದಲ್ಲಿ ಕ್ಯೂಟ್ ಬೇಬಿ ಅನ್ನುವಂಥ ವಸ್ತ್ರದ ಮಳಿಗೆಯನ್ನು ಮಕ್ಕಳಿಗೆ ಒಂದು 14-15 ವರ್ಷದಷ್ಟು ಮಕ್ಕಳಿಗೆ ವರ್ಷದ ವಯಸ್ಸಿನ ಮಕ್ಕಳಿಗೆ ಆಗುವಂಥ ಉಡುಪುಗಳ ಅಂಗಡಿಯನ್ನು ಇಮ್ರಾನ್ ಅವರು ಇವತ್ತು ಓಪನ್ ಮಾಡಿರ್ತಾರೆ. ಇದವರ 3ನೇ ಮಳಿಗೆ. ಸುರತ್ಕಲ್ನ ಹೃದಯ ಭಾಗದಲ್ಲಿ ಒಂದು ಮಾಡಿದ್ದಾರೆ, ಮತ್ತೊಂದು ಹಳೆ ಮಾರ್ಕೆಟ್ನಲ್ಲಿ, ಮತ್ತೊಂದು ಕಂಕನಾಡಿಯಲ್ಲಿ ಸಹ ಇದೇ ರೀತಿಯ ಮಳಿಗೆಯನ್ನು ಹೊಂದಿದವರು. ಸ್ಥಳೀಯರಿಗೆ ಮತ್ತು ಮಕ್ಕಳಿಗೆ ಯಾವ ರೀತಿಯ ವಸ್ತ್ರಗಳ ಅಗತ್ಯ ಉಂಟು, ಬೇರೆ ಬೇರೆ ಕಡೆ ಹೋಗಬೇಕಾಗ್ತದೆ, ಮಂಗಳೂರಿಗೆ ಹೋಗಬೇಕಾಗ್ತದೆ, ಎಲ್ಲ ವ್ಯವಸ್ಥೆಗಳನ್ನು ಸುರತ್ಕಲ್ನ ನಗರದ ಹೃದಯ ಭಾಗದಲ್ಲೇ ಮಾಡುವಂಥ ಕೆಲಸವನ್ನು, ಸರ್ವಿಸನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರ ಹೆಚ್ಚಿನ ಮಳಿಗೆ ಸಹ ಅವ್ರ ಕೈಯಿಂದ ಮೂಡಿ ಬರಲಿ, ಬೇರೆ ಎಲ್ಲ ಕಡೆ ಸಹ ಒಳ್ಳೆ ಲೀಡರ್ಶಿಪ್ ತೋರಿಸುವಂಥ, ಅಂದರೆ ಈ ಬಿಸ್ನೆಸ್ನಲ್ಲಿ ಸಹ ಲೀಡರ್ಶಿಪ್ ಕೊಡಲಿಕ್ಕೆ ಅವಕಾಶ ಉಂಟು. ಬೇರೆ ಯುವಕರಿಗೆ ಸಹ ಇದರಿಂದ ಸ್ಫೂರ್ತಿ ಬರಲಿ, ಒಳ್ಳೆಯ ರೀತಿಯ ವ್ಯಾಪಾರ ದೇವರು ನಿಮಗೆ ಆಗುವಂಥ ಮಾಡಲಿ ಅನ್ನುವಂಥ ಮಾತನ್ನು ಹೇಳ್ತಾ ಶುಭವನ್ನು ಕೋರ್ತಾ ಮಾತಾಡ್ತಾರೆ. ಅನಂತರ ಗ್ರಾಹಕರಾದ ಮೊಹಮ್ಮದ್ ಕಲ್ವಾರ್ ಅವರು ಮಾತನಾಡಿ, ಸುರತ್ಕಲ್ನಲ್ಲಿ 3ನೇ ಮಳಿಗೆ ಕ್ಯೂಟ್ ಬೇಬಿ ಉದ್ಘಾಟನೆಗೊಂಡಿದೆ. ಕಳೆದ 4 ವರ್ಷದಿಂದ ಕ್ಯೂಟ್ ಬೇಬಿ ಬಟ್ಟೆ ಮಳಿಗೆಯಿಂದ ಖರೀದಿಯನ್ನ ಮಾಡುತ್ತಿದ್ದೇನೆ. ಅತ್ಯುತ್ತಮ ಗುಣಮಟ್ಟದ ಡ್ರೆಸ್ ಮೆಟೀರಿಯಲ್ಸ್ಗಳು ಇಲ್ಲಿ ಕೈಗೆಟುಕುವ ದರದಲ್ಲಿ ಸಿಗುತ್ತಿದೆ. ಮುಂದೆಯೂ ಇವರ ಸೇವೆ ಹೀಗೆ ಮುಂದುವರಿಯಲಿ ಎಂದು ಹೇಳಿದ್ರು. ಅಲ್ಹಮ್ದುಲಿಲ್ಲಾ, ಮಾಷಾ ಅಲ್ಲಾ, ತುಂಬ ಸಂತೋಷದ ವಿಷಯ. ನಮ್ಮ ಸುರತ್ಕಲ್ ಪರಿಸರದಲ್ಲಿ 3ನೇ ಮಳಿಗೆ ಕ್ಯೂಟ್ ಬೇಬಿ ಹೆಸರು ಕೆಲವೊಮ್ಮೆ ಗೊತ್ತಾಗುತ್ತೆ. ಕ್ಯೂಟ್ ಅಂದರೆ ಯಾವುದು ಮಕ್ಕಳಿಗೂ ಇಲ್ಲಿ ಡ್ರೆಸ್ ಹಾಕಿದರೆ ಕಾಣುವಂಥದ್ದು ಕ್ಯೂಟ್. ಮಾಷಾ ಅಲ್ಲಾ. ನಾನು ಸುಮಾರು ಒಂದು 4 ವರ್ಷದಿಂದ ಇಲ್ಲಿ ಕಸ್ಟಮರ್ ಆಗಿದ್ದೇನೆ. ನಮ್ಮ ಮಕ್ಕಳಿಗೂ ಇಲ್ಲಿ ನಾನು 4 ವರ್ಷದಿಂದ ಪರ್ಚೇಸ್ ಮಾಡ್ತಾ ಇದ್ದೇನೆ. ಅಲ್ಹಮ್ದುಲಿಲ್ಲಾ, ಪ್ರತಿಯೊಂದು ಡ್ರೆಸ್ ಒಂದು ಕ್ವಾಲಿಟಿ ಕಾಣುತ್ತೆ. ಅದಲ್ಲದೆ ರೇಟೂ ತಕ್ಕ ಬೆಲೆಗೆ ಸಿಗುತ್ತೆ ಕೈಗೆ. ಅಲ್ಹಮ್ದುಲಿಲ್ಲಾ, ನಾವು ಈ ಸಂದರ್ಭದಲ್ಲಿ ಆ ದೇವನ ಹತ್ರ ಪ್ರಾರ್ಥನೆ ಮಾಡುವ. ಇನ್ಶಾ ಅಲ್ಲಾ, ಈಗ 7 ವರ್ಷ ಇತ್ತು ಇವ್ರದ್ದು. ಇನ್ನೂ ಇದೇ ಥರ ಮುಂದೆ ಹೋಗಲಿಕ್ಕೆ ಆ ದೇವರು ಇವರಿಗೆ ಮುಂದೆ ನಡೆಸಲಿಕ್ಕೆ ಒಂದು ಪವರ್ ಕೊಡಲಿ. ಇನ್ಶಾ ಅಲ್ಲಾ, ಹಲಾಲ್ ನಿಯತ್ತಲ್ಲಿ ವ್ಯಾಪಾರ ಮಾಡಲಿಕ್ಕೂ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಅವರಿಗೆ ಮುಂದೆ ಹೋಗಲು ಬರ್ಕತ್ತು ಕೊಡಲಿ ಅಂತ ಆ ದೇವನ ಹತ್ರ. ಈ ಸಂದರ್ಭ ಮಾಜಿ ಶಾಸಕ ಮೊಯ್ದೀನ್ ಬಾವಾ, ಅಬುಬಕರ್, ತನ್ವೀರ್ ಅಹಮದ್ ಸೇರಿದಂತೆ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಸುರತ್ಕಲ್ನಲ್ಲಿ ಕ್ಯೂಟ್ ಬೇಬಿ 3ನೇ ಮಳಿಗೆಯಾಗಿದ್ದು, ಮಂಗಳೂರಿನ ಹಂಪನಕಟ್ಟೆ ಮತ್ತು ಕಂಕನಾಡಿಯಲ್ಲಿ ಈಗಾಗಲೇ ಕಾರ್ಯಾಚರಿಸುತ್ತಿದ್ದು ಬಹುಬೇಡಿಕೆಯ ಬಟ್ಟೆ ಮಳಿಗೆಯಾಗಿದೆ. ಇಲ್ಲಿ ಮಕ್ಕಳ ವಿವಿಧ ವಿನ್ಯಾಸದ ಉಡುಪುಗಳು, ಡ್ರೆಸ್ ಮೆಟೀರಿಯಲ್ಸ್ಗಳು, ಫ್ರಾಕ್, ಶೂಸ್, ಪ್ಯಾಂಟ್ಸ್, ಶರ್ಟ್, ಟೀ ಶರ್ಟ್ ಸೇರಿದಂತೆ 15ರಿಂದ 16 ವರ್ಷದೊಳಗಿನ ಮಕ್ಕಳಿಗೆ ಬೇಕಾದ ಎಲ್ಲಾ ವಸ್ತ್ರಗಳು ಇಲ್ಲಿ ಲಭ್ಯವಿದೆ. ಕ್ಯೂಟ್ ಬೇಬಿಯಲ್ಲಿ ಸಿಗುವ ಎಲ್ಲಾ ವಸ್ತ್ರಗಳು ಅತ್ಯುತ್ತಮ ಗುಣಮಟ್ಟದಾಗಿದ್ದು ಕೈಗೆಟುಕುವ ದರದಲ್ಲಿ ವಸ್ತ್ರಗಳು ಲಭ್ಯವಿದೆ. ಶರಸಾಲಿಯನ್ V4 ನ್ಯೂಸ್, ಮಂಗಳೂರು.